ನೀವೇನಾದರೂ ಉಡುಪಿ ಟೂರ್ ಪ್ಲಾನ್ ಹಾಕಿದ್ರೆ ನಿಮ್ಮ ಪ್ಲಾನ್ ಸ್ವಲ್ಪ ಮುಂದೂಡಿ. ಯಾಕಂದ್ರೆ ಕಡಲ ಅಲೆಗಳ ಜೊತೆಗೆ ಆಟವಾಡುವ ನಿಮ್ಮ ಆಸೆಗೆ ಜಿಲ್ಲಾಡಳಿತ ತಣ್ಣೀರು ಎರಚಿದೆ. ಸಮುದ್ರಕ್ಕೆ ಇಳಿಬಾರದು ಅಂತ ಸಮುದ್ರಕ್ಕೆ ಬೇಲಿ ಹಾಕಿ ಬಂದ್ ಮಾಡಿದೆ. ಅರೆ ಸಮುದ್ರಕ್ಕೆ ಬೇಲಿ ಹಾಕ್ತಾರಾ? ಏನಪ್ಪ ಸ್ಟೋರಿ ಅಂತೀರಾ? ಈ ಸ್ಟೋರಿ ನೋಡಿ. ಎಚ್ಚರಿಕೆ ಬೋರ್ಡ್, ಎಚ್ಚರಿಸುವ ಹೋಮ್ ಗಾರ್ಡ್. ಅಪ್ಪಿ ತಪ್ಪಿ ಸಮುದ್ರ ಇಳಿದ್ರೆ ಬೀಳುತ್ತೆ ದೊಡ್ಡ ಮೊತ್ತದ ದಂಡ. ಇದು ಉಡುಪಿ ಮಲ್ಪೆ ಸಮುದ್ರ ತೀರದ ಸದ್ಯದ ಸ್ಥಿತಿ. ಹೌದು, ಉಡುಪಿ ಬರಬೇಕು, ಮಲ್ಪೆಯ ನೀಲ ಸಮುದ್ರವನ್ನ ನೋಡಬೇಕು, ಬೆಳ್ಳೂರಿಯ ಅಲೆಗಳ ಜೊತೆಗೆ ಆಟವಾಡಬೇಕು, ವಿಹಂಗಮ ನೋಟವನ್ನ ಸವಿಬೇಕು ಅಂತ ನೀವೇನಾದ್ರೂ ಉಡುಪಿ ಟ್ರಿಪ್ ಅನ್ನ ಪ್ಲಾನ್ ಹಾಕಿದ್ರೆ ಸೆಪ್ಟೆಂಬರ್ 15ರವರೆಗೆ ನಿಮ್ಮ ಪ್ಲಾನ್ ಅನ್ನ ಮುಂದೂಡಿ. ಯಾಕಂದ್ರೆ ಇತ್ತೀಚೆಗೆ ಇದೇ ಮಲ್ಪೆ ಸಮುದ್ರದಲ್ಲಿ 4 ಜನ ಪ್ರವಾಸಿಗರು ಸಮುದ್ರದಲ್ಲಿ ಕೊಚ್ಚಿ ಹೋಗಿದ್ರು. ಕೊನೆಗೆ 3 ಬದುಕಿಳಿದು ಓರ್ವ ಯುವತಿ ಸಾವನ್ನಪ್ಪಿದ್ಲು. ಸಮುದ್ರ ರಫ್ ಆಗಿದ್ದು, ಅಲೆಗಳ ಅಬ್ಬರ ಕೂಡ ಜೋರಾಗಿದ್ದು, ಒಂದ್ ರೀತಿಯಲ್ಲಿ ಮಲ್ಪೆ ಸಮುದ್ರ ಡೇಂಜರ್ ರೀತಿಯಾಗಿ ಮಾರ್ಪಟ್ಟಿದೆ. ಮೂಲ ಸೌಕರ್ಯಗಳೇ ಇಲ್ಲದ ಪರಿಸ್ಥಿತಿ ಇಲ್ಲಿಯದ್ದಾಗಿದೆ. ಭಯ ಇದೆ, ಬಟ್ ವ್ಯಾಕ್ಸಿನ್ ಆಗಿದೆ. ಫಸ್ಟ್ ಡೋಸೇಜ್ ಆಗಿದೆ, ಇನ್ನು ಸೆಕೆಂಡ್ ಡೋಸೇಜ್ ಬಾಕಿ ಇದೆ. ಸೊ ಹಾಗಾಗಿ ಇಲ್ಲಿ ಅದೇ ದೂರದಿಂದಲೇ ನೋಡ್ಕೊಂಡು ಹೋಗಬೇಕು. ಕೊರೋನಾ ಅಲ್ಲ, ವಿಂಡೋನು ಜಾಸ್ತಿ ಇದೆ, ಮತ್ತು ಸೊ ನಮ್ಮ ಸೇಫ್ಟಿ ಮುಖ್ಯ ಅಲ್ಲ, ಅದಕ್ಕೋಸ್ಕರ ಸ್ವಲ್ಪ ಡಿಸಪಾಯಿಂಟ್ ಆಗುತ್ತೆ. ಆದರೂ ಓಕೆ. ಹೋಗಿದ್ವಿ, ದರ್ಶನ ಎಲ್ಲ ಚೆನ್ನಾಗಾಯಿತು. ತುಂಬ ರಶ್ ಏನಿರಲಿಲ್ಲ, ದರ್ಶನ ಎಲ್ಲ ಚೆನ್ನಾಗಾಯಿತು. ಎಂಕುಲು ವೀಕೆಂಡ್ ಅತ್ತೆ, ಸೊ ಇಂಚ ಬೀಚ್ಗೆ ತಿರ್ಗಾರೆ ಪೂರ ಬತ್ತಿತ್ತ, ಬಟ್ ಮುಲ್ಪ ಇಂಚ ನೆಟ್ ಪೂರ ಪಾರ್ದಿರತ್ತೆ. ಸೊ ಎಂಜಾಯ್ ಮಲ್ಪರ ಒಂದು, ಬಟ್ ಎಂಕುಲು ಈ ಸೈಡ್ ಎಂಕುಲು ಎಂಜಾಯ್ ಮಲ್ತೊಂದುಲ್ಲ. ನೀರು ಪೂರ ದಾಲ ಜಪ್ಪರೆಜಿ ಸೇಫ್ ಪೂರ ಒಂದುಂಡು. ಅಂಚಿ ಪೋಂಡ ಪೂರ ಮೈಕಡ್ ಪೂರ ಪನ್ಪೇರೇನ ಮಸ್ತ್ ವೇವ್ಸ್ ಪೂರ ಮಸ್ತ್ ರೆಡ್ ಅಲರ್ಟ್ ಪೂರ ಪಾರ್ದಿರತ್ತೆ. ಅಂಚ ಮಸ್ತ್ ಉಂಡು. ಉಡುಪಿ ಜಿಲ್ಲಾಡಳಿತದ ಈ ಏಕಾಏಕಿ ಆದೇಶದ ಬಗ್ಗೆ ಪ್ರವಾಸಿಗರು ಮಾತ್ರ ಬೇಸರ ಹೊರಹಾಕಿದ್ದಾರೆ. ಸಮುದ್ರದ ಅಲೆಗಳ ಜೊತೆಗೆ ಆಟ ಆಡಬೇಕು ಅಂತ ದೂರದಿಂದ ಬಾಡಿಗೆ ವಾಹನ ಮಾಡಿಕೊಂಡು ಬಂದ ಸಾವಿರಾರು ಪ್ರವಾಸಿಗರು ಅಲೆಗಳ ಜೊತೆಗೆ ಆಟವಾಡಲು ಆಗದೆ ದೂರದಿಂದಲೇ ನೋಡಿಕೊಂಡು ದಡದಲ್ಲೇ ಆಟವಾಡಿದ್ದಾರೆ. ವೀಕೆಂಡ್ ಅತ್ತ, ಸೊ ಬೀಚಿಗೆ ಬೈದ, ಬಟ್ ಮೂಲು ಅಡ್ಡ ನೆಟ್ ಪೂರ ಪಾಡ್ದೇರು. ಸೊ ಅಂಚಿ ಪೋರ ಇಜ್ಜಿ, ಸೊ ಮೂಲೆ ನಮ್ಮ ಎಂಜಾಯ್ ಮಲ್ತೊಂದುಲ್ಲ. ಬೊಕ್ಕ ನಮ್ಮ ಕ್ರಾಸ್ ಆಂಡ ಅಂಚಿ ನೆಡ್ದಂಚಿ ಕ್ರಾಸ್ ಆಂಡ ಮೈಕಟ್ ಪನ್ಪೇರು ಏನೇನು ಪೋರ ಬಲ್ಲೆ ಅಂಚ ಪೂರ. ಮಸ್ತ್ ಜನ ಬೈದೇರು. ಬೇತೆ ಮಸ್ತ್ ಜನ ಬೈದೇರು. ಅಗಲ ಎಂಜಾಯ್ ಮಲ್ತಂದಿಲ್ಲ, ನಾವೆಲ್ಲ ಎಂಜಾಯ್ ಮಲ್ತಂದಿಲ್ಲ. ನೀರು ಜಪ್ಪರೆ ಇಜ್ಜೆ ಆತೆ. ಒಟ್ನಲ್ಲಿ ಕರಾವಳಿ ಪ್ರವಾಸದ ಯೋಚನೆಯನ್ನ ಸದ್ಯಕ್ಕೆ ಕೈಬಿಡೋದೇ ಬೆಸ್ಟ್. ಯಾಕಂದ್ರೆ ಅತ್ತ ಧರ್ಮಸ್ಥಳ ಮುಂತಾದ ತೀರ್ಥಕ್ಷೇತ್ರಗಳಲ್ಲೂ ಕೊರೋನಾ ಕಾರಣದಿಂದ ಪ್ರವೇಶ ನಿರ್ಬಂಧ ಇದೆ. ಇತ್ತ ಸಮುದ್ರಕ್ಕೂ ಇಳಿಯಲು ಬಿಡೋದಿಲ್ಲ. ಹಾಗಾಗಿ ನೀವೇನಾದ್ರೂ ಬಂದ ದಾರಿಗೆ ಸುಂಕ ಇಲ್ಲ ಅನ್ನೋ ಹಾಗೆ ಪರಿಸ್ಥಿತಿ ನಿಮ್ದಾಗಬಾರ್ದು. ಯಾವುದಕ್ಕೂ ಒಮ್ಮೆ ಯೋಚನೆ ಮಾಡಿ. ಪ್ರಮೋ ಸುವರ್ಣ ಕಟಪಾಡಿ, ನಮಕುಲ ನ್ಯೂಸ್, ಉಡುಪಿ.